ಸ್ವಸ್ತಿಕ್ ಕಲಾ ಸಂಘ ರಿಜಿಸ್ಟರ್ಡ್ ಕಟ್ಪಾಡಿ ಇದರ 22-23ನೇ ಸಾಲಿನ ನೃತ್ಯ ತರಬೇತಿ ಉದ್ಘಾಟನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬ್ರಹ್ಮಬೈದರ್ಗಳ ಯಕ್ಷಗಾನ ಕಲಾ ಮಂಡಳಿ ಬುಳ್ಜೆ ಇದರ ಅಧ್ಯಕ್ಷರಾದ ರಾಧಾಕೃಷ್ಣ ಶ್ರೀಯಾನ್ ಶುಭ ಹಾರೈಸಿದರು. ಯಕ್ಷಗಾನ ಕಲಾವಿದ ಶ್ರೀಕಾಂತ್ ಪೆಲತ್ತೂರು, ಕಟ್ಪಾಡಿ ಹಾಲು ಉತ್ಪಾದಕರ ಸಂಘದ ಅಶೋಕರಾವ್ ಉಪಸ್ಥಿತರಿದ್ದರು. ಯಕ್ಷಗಾನ ಗುರುಗಳಾದ ರಾಜೀವ ತೋನ್ಸೆ, ನೃತ್ಯ ತರಬೇತಿದಾರ ಲೀಲಾಧರ್ ಕೋಟ್ಯಾನ್, ಗೌರವಾಧ್ಯಕ್ಷ ರಮೇಶ್ ಕೋಟ್ಯಾನ್, ಅಧ್ಯಕ್ಷರಾದ ಉಮೇಶ್ ಕೋಟ್ಯಾನ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರಿಗೂ ಕೂಡ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಹತ್ತಿರದ ಕೃಷಿ ಕಾಲೇಜಿನಲ್ಲಿ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದಾರೆ. ಇವ್ರು ಯಾವಾಗ ಗೈಡ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದಾರೆ, ಇವರು ಅವ್ರು ಯಾವಾಗ ಗೈಡ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ಎರಡು ವೇಳ ಗೊತ್ತಿರಲಿಲ್ಲ, ಬೇರೆ ಬೇರೆ ಹಾಗೆ ಅನುಮಾನ ಇದ್ದವರು ಬರ್ತಾರೆ. ಆದರೆ ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಮಕ್ಕಳು ಯಕ್ಷಗಾನ ಅಭ್ಯಾಸ ಮಾಡಿದರೆ ಅದರಿಂದ ಬಹಳಷ್ಟು ಪ್ರಯೋಜನ, ಭೌತಿಕವಾಗಿಯೂ ಮಾನಸಿಕವಾಗಿಯೂ ಸಾಮಾಜಿಕವಾಗಿಯೂ ಎಲ್ಲ ಕಡೆಯೂ. ಯಾವ ಯೋಗವೂ ಮಾಡಬೇಕಂತಿಲ್ಲ. ರಾಧಾಕೃಷ್ಣರು ಹೇಳಿದ ಹಾಗೆ ಯಕ್ಷ ಶಿಕ್ಷಣ ಪ್ರಾರಂಭಿಸಿದ್ದು ನಾನೀಗ 10 ವರ್ಷ ಸತತ. ಮೊದಲಿಗೆ ನನಗೆ 4 ಹೈಸ್ಕೂಲ್ ಇದ್ದ, ಆಮೇಲೆ ನಾನೇ ಕಂಡು 2 ಹೈಸ್ಕೂಲ್, ಆಮೇಲೆ ನನಗೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಬಿಟ್ಟೆ. ಪ್ರತಿ ವರ್ಷವೇ ಅಲ್ಲಿ ಅವಕಾಶ ಆಗಿತ್ತು. ಏನು ಪ್ರಥಮ ವರ್ಷಕ್ಕೆ 25, 30, 50 ಮಕ್ಕಳು. ಅವರು ನಮ್ಮ ಕಟ್ಪಾಡಿಯ ಸ್ವಸ್ತಿಕ್ ಕಲಾ ಸಂಘದ ಅಂತ ಹೇಳಲಿಕ್ಕೆ ತಪ್ಪಾಗಲಾರದು. ಯಾಕಂದ್ರೆ ಅವರ ಸಂಘದಲ್ಲಿ ನಮ್ಮ ಕೋಟೆಯವರು ಹೇಳಿದ ಹಾಗೆ 5 ಜನರನ್ನು ಕಟ್ಟಿಕೊಂಡು ಇವತ್ತು ಸುಮಾರು 125 ಮಕ್ಕಳಿಗೆ ತರಬೇತಿಯನ್ನು ಕೊಡುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ ಈ ಸಂಸ್ಥೆಯಲ್ಲಿ. ಕಟ್ಪಾಡಿ ಇದರ 2022-23ನೇ ಸಾಲಿನ ಯಕ್ಷಗಾನ ಹಾಗೂ ನೃತ್ಯ ತರಬೇತಿ ಕಾರ್ಯಕ್ರಮದ ಈ ಒಂದು ಉದ್ಘಾಟನೆ ಕಲಿಸಬೇಕು. ಶಾಲಾ ವಿದ್ಯಾರ್ಥಿಗಳಿಗೆ ಆ ಯಕ್ಷಗಾನದಲ್ಲಿ ಏನಾದರೂ ಪ್ರಯೋಜನ ಪಡಬೇಕಂತ 2005ರಲ್ಲಿ ನಾವು ಪ್ರಾರಂಭಗೊಂಡಂತ ಈ ಯಕ್ಷಗಾನವನ್ನ ಇಂದಿನ ತನಕ ನಾವು ಮಾಡ್ತಾ ಇದ್ದೇವೆ. ನಮ್ಮ ಖ್ಯಾತ ಯಕ್ಷಗಾನ ಗುರುಗಳಾದಂಥ ರಾಜೀವ್ ತೋನ್ಸೆ ಅವರ ನೇತೃತ್ವದಲ್ಲಿ ಹಾಗೂ ಜಾನಪದ ನೃತ್ಯವನ್ನ ಏನು ಇಚ್ಛೆ ಇಲ್ಲದೆ, ಸ್ವಾರ್ಥ ಇಲ್ಲದೆ ಇವತ್ತಿನ ತನಕ ನಮ್ಮ ಯಕ್ಷಗಾನ ಡ್ಯಾನ್ಸ್ ಕ್ಲಾಸ್ ಅನ್ನು ನಡೆಸಿಕೊಟ್ಟಂತ ಲೀಲಾಧರ್ ಅವರ ನೇತೃತ್ವದಲ್ಲಿ ಇಂದಿನ ತನಕ ನಾವು ಈ ಸ್ವಸ್ತಿಕ್ ಕಲಾ ಸಂಘವನ್ನ 100 ಜನರಿಂದ ಪ್ರಶಂಸೆಯನ್ನ ಪಡೆದಿದ್ದೇವೆ.